ಕಾರ್ಕಳದ ಬಜಗೋಳಿಯ ಧರ್ಮಶಾಲೆಯಲ್ಲಿ ನಿರ್ಮಾಣಗೊಳ್ಳಲಿರುವ ನೂತನ ಜೈನ ಬಸದಿಗೆ ಶಿಲಾನ್ಯಾಸ ಕಾರ್ಯಕ್ರಮವು ನಡೆಯಿತು. ಮೂಡುಬಿದ್ರೆ ಜೈನ ಮಠದ ಭರತಭೂಷಣ ಸ್ವಸ್ತಿಶ್ರೀ ಭಟ್ಟಾರಕ ಚಾರುಕೀರ್ತಿ ಪಂಡಿತಾಚಾರ್ಯವರ್ಯ ಶ್ರೀಗಳ ದಿವ್ಯ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಸಂಪನ್ನಗೊಂಡಿತು. ಕಾರ್ಯಕ್ರಮದಲ್ಲಿ ಆರ್ಗನ್ ಡೊನೇಷನ್ ಇಂಡಿಯಾ ಫೌಂಡೇಶನ್ನ ಸ್ಥಾಪಕಾಧ್ಯಕ್ಷ ಹಾಗೂ ಮೂಡುಬಿದಿರೆಯ ಪಂಡಿತ್ ಹೆಲ್ತ್ ರೆಸಾರ್ಟ್ ಅಂಡ್ ಸ್ಪಾದ ಪ್ರವರ್ತಕ ಲಾಲ್ ಗೋಯಲ್ ಅವರು ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಶುಭ ಹಾರೈಸಿದರು. Swamiji has invited me on this auspicious occasion of laying the foundation stone of the temple. Whenever a temple is built, it's not only for the puja, but it's also give the many things to the society. I have seen Swamiji doing the Pratishthapan in New Jersey. I have seen him in London, in Delhi. Wherever I go, he is always there and everybody praises him like anything. He is going to Delhi on 2nd of June. I received a message from Delhi that Swamiji will be attending a program there. So this is something which requires in the society because so much violence is there. But at least by promoting the Jain Dharma, we are promoting the non-violence. ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡ ಜಗದೀಶ್ ಅಧಿಕಾರಿ, ವಕೀಲರಾದ ಎಂಕೆ ವಿಜಯಕುಮಾರ್, ಎಚ್ಇ ಕುಲ್ದೀಪ್ ಮತ್ತಿತರ ಗಣ್ಯರು ಪಾಲ್ಗೊಂಡಿದ್ದರು. ಆಮೇಲೆ ಬಾಹುಬಲಿ ಸ್ವಾಮಿ ಅಭಿಷೇಕ ಮಾಡಿ ಈಗ ಇನ್ನೇನು ಅಭಿಷೇಕದಾಗಿ ಬಾಹುಬಲಿ ರೆಡಿಯಾಗಿದ್ದಾರೆ. ಕುಲ್ದೀಪ್ನವರು ಇಲ್ಲೇ ಇಡಿ ಅಂತ ಹೇಳ್ತಾರೆ, ಮತ್ತೆ ಕೆಲವರು ಇಲ್ಲಿ ಇಡಿ ಅಂತ ಹೇಳ್ತಾರೆ. ಹಾಗಾಗಿ ನಾವು ಭಗವಂತನನ್ನು ಆದಷ್ಟು ಶೀಘ್ರದಲ್ಲಿ ಒಂದು ಸ್ಥಾನ ಕಲ್ಪಿಸಿ ಸ್ಥಾಪನೆ ಮಾಡಬೇಕು ಅನ್ನುವ ಭಾವನೆಯಲ್ಲಿದ್ದೇವೆ. ಇಲ್ಲಿ ಸುಮಾರು 1100 ವರ್ಷ ಹಳೆಯ ಇದು ತೀರ್ಥ ಇದೆ. ಇದರ ಒಂದು ಪ್ರಶ್ನೆ ಮಾಡುವಾಗ ಅಷ್ಟಮಂಗಲದಲ್ಲಿ ಇದೊಂದು ಪವಿತ್ರ ತೀರ್ಥ, ಇದನ್ನು ಪುನರುಜ್ಜೀರ್ಣೋದ್ಧಾರ ಮಾಡಬೇಕು. ಇದೊಂದು ಅರಸು ಪರಂಪರೆಗೆ ಸಂಬಂಧಪಟ್ಟಂಥ, ಭೈರವರಸರಿಗೆ ಸಂಬಂಧಪಟ್ಟಂಥ, ಆ ಮನೆತನಕ್ಕೆ ಸಂಬಂಧಪಟ್ಟಂಥ ಒಂದು ಪರಂಪರೆ ಅನ್ನೋದು ಕಂಡು ಬಂದು